ಮಾಡಿದ ಪರಿಯ ಏನೆಮೆಗೆ ಹೇಳಿರಿತ್ತ ಶಿಕ್ಷಕ ಶರಣರ ರಕ್ಷಕ ಸೀತಾವಲ್ಲಭ ರಾಮ ಹರೇ ರಾಮ ಹರೇ ರಘುರಾಮ ಹರೇ ರಾಮ ಹರೇ ಪಾಹಿ ರಾಮ ಹರೇ ರಾಮ ಜೀವನವನ್ನು ಕಳೆದವರು ನಾವು. ಅಶ್ವಿನಿ ಸಂಭೂತರಾಗಿ ಈ ಲೋಕಮುಖದಲ್ಲಿ ಬೆಳಕನ್ನು ಕಂಡವರು. ಮೈಂದ ದ್ವಿಧ ಎಂಬುದಾಗಿ ನಮ್ಮ ನಾಮದೇವ. ಹೌದು, ರಾಮ ನಿರ್ಮಾಣದ ಕಾಲದಲ್ಲಿ ನಾನು, ನೀನು, ಜಾಂಬವರು, ಆಮೇಲೆ ಹನುಮಂತ ಈ ನಾಲ್ವರನ್ನು ಉದ್ದೇಶಿಸಿ ರಾಮ ಹೇಳಿದಂತಹ ಮಾತು, ನಾವು ಕೂಡ ನಿಮ್ಮೊಂದಿಗೆ ಬರುತ್ತೇವೆ ಎಂಬುದಾಗಿ ನಾವು ಕೇಳಿಕೊಂಡಾಗ ಶ್ರೀರಾಮ ಹೇಳಿದಂತಹ ಮಾತು, ಮೈಂದ ದ್ವಿಧರೇ, ಯಾವುದೇ ಕಾರಣಕ್ಕೂ ಚಿಂತೆಯನ್ನು ಮಾಡಬೇಡಿ, ದುಃಖಿಸದಿರಿ, ಯುಗ ಯುಗದಲ್ಲಿಯೂ ನಿಮಗೆ ದರ್ಶನವನ್ನು ಕೊಡುತ್ತೇನೆ ಎಂಬುದಾಗಿ. ಹೌದಣ್ಣ. ಆ ಮಾತನ್ನು ಕೇಳಿದಂತಹ ನಾವು ರಾಮ ಇಂದು ಬಂದಾನು ನಾಳೆ ಬಂದಾನು ಎಂಬುದಾಗಿ ರಾಮ ನಿರೀಕ್ಷೆಯಲ್ಲಿ ಈ ಇಂದ್ರಾದ್ಯ ತಪ್ಪಲಲ್ಲಿ ದಿನವನ್ನು ಕಳೆಯುತ್ತಾ ಇದ್ದೇವೆ. ಇದುವರೆಗೆ ರಾಮ ದರ್ಶನವಾಗಲಿಲ್ಲ. ನಮಗೆ ಕೊಟ್ಟ ಮಾತನ್ನು ಮರೆತನೋ ಎಂಬಂತೆ ಭಾಸವಾಗುತ್ತಾ ಇದೆ. ತಮ್ಮ ಕೇಳಿಸುತ್ತಾ ಇದೆ ಅಲ್ಲ ಒಂದು ಸ್ಥಿತಿ.
ಶ್ರೀರಾಮಚಂದ್ರನ ದರ್ಶನ ಭಾಗ್ಯ ಸಿಗಬಹುದು ಎಂಬ ನಿರೀಕ್ಷೆಯಲ್ಲೇ ಇದ್ದವರು ನಾವು. ಹೌದು ಅಣ್ಣ, ನೀನು ಹೇಳುತ್ತಿರುವುದು ನಿಜ. ನೀವು ಧ್ವನಿ ಒಂದು ಕೇಳುತ್ತಾ ಇದೆ. ಏನು ಮಾಡುವುದು? ನಮ್ಮೆದುರು ನಿಂತವ ಪ್ರಾಗ್ಜ್ಯೋತಿ ಶ್ರೀಪಟ್ಟಣದ ನರಕಾಸುರ, ಆತನ ಪತ್ನಿಯಾದಂತಹ ಸಿಂಹಮುಖಿ ಎಂಬವಳು ತನ್ನ ಗಂಡನ ಸಾವಿಗಾದಂತಹ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕಾಗಿ ನಮ್ಮಲ್ಲಿ ದೂರನ್ನು ಬಂದು ಹೇಳಿದಳು. ಕೃಷ್ಣನಿಂದ ನನ್ನ ಪತಿಯ ಮರಣ ಆಯಿತು ಎಂಬುದಾಗಿ ಪರಮಾಪ್ತನಾದಂತಹ ನರಕಾಸುರನ ಮನದಿಗೆ ಆದ ಅನ್ಯಾಯವನ್ನು ನಾವು ಪ್ರತಿಭಟಿಸಲೇಬೇಕು. ಹೌದು, ಅವಳ ಪಕ್ಷಿ ವಾಹನ ಗರುಡ ಅವಳ ವಾಹನ ಅಂತೆ, ಅವಳ ಅಗ್ರಜ ಬಲರಾಮನಂತೆ. ಇವರನ್ನೆಲ್ಲ ನಾವು ನೋಡಬೇಕು. ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ಪಥ ನಿರ್ದೇಶನವನ್ನು ಅವಳೇ ಮಾಡಿದ್ದಾಳಲ್ಲ. ಹೌದು, ನೇರವಾಗಿ ಮುಂದುವರಿಯುವ. ಮುಂದೆ ಬಂದಂತಹ ನಾವು ನೋಡಲಿ ದೂರದಲ್ಲಿ ಪುರವೊಂದು ಕಾಣಿಸುತ್ತಾ ಇದೆ. ಹೌದು, ಕಾಣುವುದಕ್ಕೆ ಇದು ನಮ್ಮ ಸಾಕೇತಪುರ ಎಂಬುದಂತೆ ಭಾವಿಸಿದರೂ ಕೂಡ ನೋಡಲಾಗೆ ಕಾಣಿಸುತ್ತಾ ಇದೆ. ಯೂಪ ಸ್ತಂಭಗಳಿಲ್ಲ, ಸರಯೂ ನದಿ ಕಾಣಿಸುತ್ತಾ ಇಲ್ಲ. ಇದು ಆ ಕೃಷ್ಣನ ಪಟ್ಟಣವಿರಬಹುದು. ನಾವು ಬಂದದವರಿಗೆ ಗೊತ್ತಾಗಬೇಕಲ್ಲ, ಗೊತ್ತಾಗಲೇಬೇಕು. ಅದಕ್ಕಾಗಿ ಆ ಉಪವನವನ್ನು ಹೊಡಿ ಮಾಡುವ.
ಬಾರಿಸುವ. ಯಾರು ನಿನ್ನ ಯಜಮಾನ? ಬಲರಾಮ ದೇವರು. ಬಲ? ಬಲರಾಮ ದೇವರು. ನಮ್ಮ ಎದುರು ಏನಿದ್ದರೂ ಬಲ ಇರ್ಲಿಕ್ಕಿಲ್ಲ. ಆ ಬಲವನ್ನು ನಾವು ಹೋಗಲಾಡಿಸ್ತೇವೆ. ಹೋಗ್ತಾ ಇಲ್ವಾ ಇಲ್ಲಿ? ಹೋಗಿ ನಾವು ಬಂದವರು ತಿಳಿಸುವ. ಬಣ್ಣವನ್ನೆಲ್ಲ ಹಾಳು ಮಾಡಿದ್ರಲ್ಲ, ನೀವು ಅಪ್ಪನವನವ. ಜಾಗ್ರತೆ ತಮ್ಮ, ಅವನಿಗೆ ಮಾತಿನಲ್ಲ ಇಲ್ಲ ಎಂದು ಬಾರಿಸುವ. ಆಮೇಲೆ ಇವನ ಶಬ್ದ ಬರ್ತದೆ ನೋಡುವ. ಹೋಗಿದ್ದಾನೆ. ಬಲ ಏನಿದ್ರೆ ಅವನದಿಲ್ಲ. ಇನ್ನೇನಿದ್ರೆ ಅವ ರಾಮಸ್ಮರಣೆಯನ್ನು ಮಾಡುತ್ತಾ ಹೋಗ್ಬೇಕು. ನೋಡುವ ಏನಾಗ್ತದೆ. ಸುರರ ಮೊರೆಯವಧರಿಸಿ ಕರೆಯು ನರ ರೂಪಿಣ್ಯೋ ತರುಣಿ ಮಣಿ ದೇವರಿಗೆ ತರಳನೆನಿಸಿ ಅಳುಕುಗಳೇನಿವೆ ಅವೆಲ್ಲವನ್ನೂ ಕೂಡ ಪರಿಹರಿಸುವುದಕ್ಕೆ ಬೇಕಾಗಿ, ಅನಿಮಿಷರನ್ನ ಸಂತೈಸುವುದಕ್ಕೆ ಬೇಕಾಗಿ ಪ್ರತಿ ಯುಗದಲ್ಲೂ ಕೂಡ ಅವತಾರವನ್ನು ಎತ್ತುವುದರ ಮೂಲಕವಾಗಿ ಲೋಕದಲ್ಲಿ ಧರ್ಮ ಸ್ಥಾಪನೆ ಆಗಬೇಕು ಎಂದು ಬಯಸಿದ್ದೇನೆ. ಹಾಗೆಂದ ಮಾತ್ರಕ್ಕೆ ಭಜಿಸಿದ ಭಕ್ತನ ಭಕ್ತಿಯ ನೆಲೆಯಾಗಿ, ಶಕ್ತಿಯ ಸೆಲೆಯಾಗಿ, ಅಷ್ಟೇ ಅಲ್ಲ ಭಕ್ತರ ಕಷ್ಟಗಳನ್ನ ದೂರ ಮಾಡುತ್ತಾ ಅವರಿಗೆ ಇಷ್ಟಗಳನ್ನು ನೀಡುವ ಇಷ್ಟದಾತಾರನಾಗಿ ನೀವೊಂದು ಮಧುರ ಮಹೀಂದ್ರರಾಗಿ ಇಲ್ಲಿ ಕಂಗೊಳಿಸ್ತಾ ಇದ್ದೇನೆ. ಹಾಗಿದ್ರೆ ನಮ್ಮ ದಿನನಿತ್ಯದಂತಹ ಕಾಯಕದಲ್ಲಿ ಯಾವುದನ್ನ ರೂಢೀಕರಿಸಿಕೊಳ್ಳಬೇಕು, ಯಾವುದನ್ನ ಕ್ರೋಢೀಕರಿಸಿಕೊಳ್ಳಬೇಕು ಅನ್ನುವಂತಹ ಜಿಜ್ಞಾಸೆಯನ್ನು ಹೊಂದಿದವನು ನಾನು. ಒಂದು ವಿಚಾರವಿದೆ, ನನ್ನನ್ನ ಪ್ರತಿ ಯುಗದಲ್ಲೂ ಕೂಡ ಸಂಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೂಪಾಂತರವನ್ನು ಪಡೆದವರು ಅದೆಷ್ಟೋ ಮಂದಿ ಇದ್ದಾರೆ. ಹಾಗಿದ್ದು ಅವರ ರೂಪಾಂತರವನ್ನ ಬಲ್ಲಂತಹ ನಾನು ಪ್ರತಿ ಯುಗದಲ್ಲೂ ಕೂಡ ಒಂದೊಂದು ರೀತಿಯ ಅವತಾರವನ್ನು ಎತ್ತುವುದರ ಮುಖೇನವಾಗಿ ಅವರನ್ನ ಸಂಹರಿಸಿದ್ದೇನೆ, ಲೋಕದಲ್ಲಿ ಧರ್ಮಸ್ಥಾಪನೆ ಆಗುವಂತೆ ಮಾಡಿದ್ದೇನೆ. ಇದು ನನ್ನದು 8ನೆಯ ಅವತಾರ. ದೇವಕಿಯ ಅಷ್ಟಮ ಗರ್ಭದಲ್ಲಿ ಅಷ್ಟಮಿಯ ದಿನವೇ ಜನಿಸಿದಂತಹ ನಾನು ಜಗತ್ತಿನ ಅನಿಷ್ಟಗಳನ್ನೆಲ್ಲ ತೊಡೆದು ಹಾಕಬೇಕು ಎನ್ನುವಂತಹ ದಿಟ್ಟ ನಿರ್ಧಾರದೊಂದಿಗೆ ಈ ಭೂಮಿಗೆ ಅವತರಿಸಿ ಬಂದಿದ್ದೇನೆ. ನೋಡುಗರಿಗೆ ಒಂದೊಮ್ಮೆ ಆಗುತ್ತದೆ, ಕೃಷ್ಣ ಮಹಾ ಕಪಟಿಯಾತ ಎಲ್ಲವನ್ನೂ ಸುಳ್ಳು ಹೇಳಿಯೇ ಬದುಕುತ್ತಾನೆ. ಕೆಲವೊಮ್ಮೆ ಯುಗಧರ್ಮಕ್ಕೆ ಅನುಸಾರವಾಗಿ, ವಯೋಧರ್ಮಕ್ಕೆ ಅನುಸಾರವಾಗಿ ಮತ್ತು ಮನುಧರ್ಮಕ್ಕೆ ಅನುಸಾರವಾಗಿ ಹೇಗೆ ಬಾಳಬೇಕು ಅನ್ನುವುದನ್ನ ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಎಲ್ಲರನ್ನೂ ಸಂತೈಸಬಹುದಪ್ಪ, ಹಾಗೆಂದ ಮಾತ್ರಕ್ಕೆ ನಮ್ಮೊಳಗಿನವರನ್ನು ಸಂತೈಸುವುದಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿ, ನಮ್ಮ ಮನೆಯ ಕೆಲಸದವರಿಗೆ ನಮಗೆ ಹೊಡಿಲಿಕ್ಕೆ ಆಗುದಿಲ್ಲ. ಅವರೊಮ್ಮೆ ಏನು ತಪ್ಪು ಮಾಡಿದ್ರು ಕೂಡ ನಾವು ಬಾಯಿ ಮುಚ್ಚಿಕೊಂಡು ಇರಬೇಕು. ಹಾಗೆಂದು ನೋಡುವ ಜನ ಏನು ಹೇಳ್ತಾರೆ, ಕೃಷ್ಣ ದೇವರು ದೇವರು ಅಂತ ಹೇಳ್ತಾನೆ, ಬೇರೆಯವರನ್ನೆಲ್ಲ ಶಿಕ್ಷಿಸ್ತಾನೆ, ಆದ್ರೆ ಅವನ ಮನೆಯಲ್ಲಿ ಏನು ನಡೀತದೆ ಅಂತ ಅವನಿಗೆ ಗೊತ್ತಿಲ್ಲ. ನನಗೂ ಗೊತ್ತಿದೆ,
ನಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ತಲೆಗೆ ಹೆಚ್ಚಾಗಿದೆ. ನಮ್ಮಿಂದ ನಾವು ನಾವು ಅನ್ನುವಂತಹ ಭಾವನೆ ಹೇಳಿದೆ. ಹಾಗಿದ್ರೆ ಇವರ ಈ ಅಹಮ್ಮಗಳನ್ನ ಇಳಿಸುವುದಕ್ಕೆ ಬೇಕಾಗಿ ಸಮಯ ಸಂದರ್ಭವನ್ನ ಕಾಯ್ತಾ ಇರ್ತೇನೆ. ನೋಡೋಣ ಯಾರು ಮಾಡಿಕೊಂಡು ಆಮೇಲೆ ಸಂಜೆ ಹೊತ್ತಿಗೆ ಕೀರ್ತನೆಯ ಸಂದರ್ಭದಲ್ಲಿ ಭಜನೆಗಳನ್ನ ಹಾಡುತ್ತಾ ಆಗುವುದಾದ್ರೆ ಇವತ್ತು ಉಳ್ಕೊಂಡು ನಾಳೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸುವುದು. ಭಜನೆ ಮಂಡಳಿ ಅಲ್ಲ ಮತ್ತೆ ನಾವು ಮಂಗಗಳಿಗೆ ಬೇಕಾಗಿ ಭಜನೆ ಮಾಡಬೇಕಾಗಿತ್ತು. ಯಾರು ನೀವು? ದೇವ ನಮ್ಮ ಗೋಳನ್ನು ಬೇಗೆಳುವೆವು ಜೀಯ ಬಾಲಕರಲ್ಲದೆ ಸಲಗಿದೆ ನಮ್ಮನು ಬಾಲಕರಲ್ಲದೆ ಸಲಗಿದೆ ನಮ್ಮನು ಕಳೆಯ ಮಗನ ಶಿಲೋಲ ಮುಕುಂದ ಲಾಲಿಸಬೇ ದೇವ ನಮ್ಮ ಗೋಳನ್ನು ಬೇಗೆಳುವೆವು ಜೀಯ ಮಂಗಗಳಿಗೆ ಬೇಕಾಗಿ ಭಜನೆ ಮಾಡುವ ಪರಿಸ್ಥಿತಿ ಬಂತು. ಏನಾಯ್ತು? ನಾವು ವನಪಾಲಕರು. ಓಹೋ, ನಮ್ಮದೇ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ವನವನ್ನು ಕಾಯುವಂತಹ ವನಪಾಲಕರು. ವನವನ್ನು ಕಾಯುವ ಜವಾಬ್ದಾರಿಯನ್ನು ನೀವು ನಮಗೆ ವಹಿಸಿದ್ದೀರಿ. ಆಯ್ತು. ಏನಾಯ್ತು? ಮರಗಳೆಲ್ಲ ಕೆಳಗೆ ಬಿದ್ದಿತ್ತು. ಮರಗಳು ಮಣ್ಣುಗಳೆಲ್ಲ ಇದಾಗಿ ವನದಲ್ಲಿ ಇಂತಹ ಪರಿಸ್ಥಿತಿ, ವನ ಎಲ್ಲ ನಾಶ ಆಗ್ತಿದೆ. ಯಾರು ಯಾರಿಂದ ಯಾರಿಂದ ಅಂತ ಹೋಗಿ ನೋಡಿದೆ. ನೋಡುವಾಗ ಎಷ್ಟೇನಿಲ್ಲ, ಕೇವಲ 2 ಮಂಗಗಳು. ಎಷ್ಟು ಬಲಿಷ್ಠ ಅಂದ್ರೆ 2 ಮಂಗಗಳು. 2 ಮಂಗಗಳು ನಿಮ್ಮನ್ನು ಮೀರಿಸಿದ್ದು. ಎಷ್ಟು ಬಲಿಷ್ಠ ಅಂದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕಾಲಿಡ್ತಾರೆ. ಓಹೋ, ಹಾಗಿದ್ರೆ ಸಾಮಾನ್ಯ ಮಂಗ ಆದ್ರೆ ನೀವು ಬಿಡುವವರು? ಇಲ್ಲ ಇಲ್ಲ ಇಲ್ಲ, ಹಾಗೆ ನಾವು ಕೇಳಲಿಕ್ಕೆ ಯಾಕೆ ಯಾರಂತೆ, ಎಲ್ಲಿ ಅವರಂತೆ ಆಗ ಕೇಳಿದಾಗ ಹೇಳಿದ್ರು, ನೀವು ಅಂತ ಹೇಳಿದ್ರು. ನನ್ನನ್ನು ಪ್ರಶ್ನಿಸಿದ್ರು. ಆಗ ನಾನು ಹೇಳಿದೆ, ನಾನು ಇಲ್ಲಿಯ ಒಡೆಯ, ನಮ್ಮನ್ನು ಕಾಯುವ ಒಬ್ಬ ನಾಥ ಇದ್ದಾರೆ, ಬಲರಾಮ ದೇವರು ಅಂತ. ಓ, ಒಳ್ಳೆ ವಿಚಾರ. ಅದೇ ತಪ್ಪು ಮಾಡಿದ್ದು ನಾನು. ಏನು? ಬಲರಾಮ ದೇವರ ಹೆಸರು ಹೇಳಿದ ಕೂಡಲೇ ಎಲ್ಲಿಂದ ಬಿತ್ತು ಅಂತ ಗೊತ್ತಿಲ್ಲ. ನಾನು ಅಂದುಕೊಂಡದ್ದು ನೀನು ಭಜನೆ ಮಾಡುವಾಗ ಹೆಜ್ಜೆ ಹಾಕುದು ಅಂತ. ಈಗ ಹೆಜ್ಜೆ ಅಲ್ಲ, ಕುಡಿತದ ಭಜನೆ ಇದ್ರೆ ಮಾತ್ರ. ಒಮ್ಮೊಮ್ಮೆ ಮರ್ಕಟದ ಪೆಟ್ಟು ಹಾಗೆ ಅದು ಏನಾಗ್ತದೆ ಅಂದ್ರೆ, ಬೀಳುವ ಜಾಗಕ್ಕೆ ಬಿದ್ದರೆ ಕೆಲವರಿಗೆ ಬುದ್ಧಿ ಬರ್ತದೆ, ಕೆಲವರಿಗೆ ಗೊತ್ತಾಗುವುದಿಲ್ಲ. ವನಪಾಲಕರೇ, ಯಾವುದೇ ರೀತಿಯಾದಂತಹ ನೊಂದು ಮಾಡಿಕೊಳ್ಳಬೇಡಿ. ನಿಮ್ಮ ಎಲ್ಲಾ ಕಷ್ಟಗಳನ್ನು ಬಗೆಹರಿಸ್ತೇನೆ. ನೀವಿನ್ನು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಪುರಜನರ ನುಡಿ ಕೇಳಿ ಹರಿಯುವುದಲ್ಲ ಯಮನದಿ, ತರುಜರರು ಯಾರೆಂತ ತುರುಳರಾಗಿಗರು, ಅರೆಗಳಿಗೆ ಯೋಗಿಸುದ ಸೀನಿರುವುದರಾದ ಶರಣಮೈದ ದ್ವಿವಿಧರೆಂದು ನಿಶ್ಚಯಿಸಿ ವನಚರರು ಬಂದು ಆಡಿದಂತಹ ಮಾತು. ವನಗಳನ್ನೆಲ್ಲ ಹಾಳುಗೆಡವಿದ್ದಾವೆ 2 ಮಂಗಗಳು. ನೋಡುಗರ ದೃಷ್ಟಿಗೆ ಕೇವಲ ಮಂಗಗಳಾಗಿದ್ದರೂ ಕೂಡ ನಾನು ಬಲ್ಲೆ ಅವರು ಯಾರು ಎನ್ನುವುದಕ್ಕಾಗಿ. ಅವರು ಬೇರೆ ಯಾರೂ ಅಲ್ಲ, ಅಶ್ವಿನಿ ದೇವತೆಗಳ ಕುಮಾರರು, ಮೈದ ದ್ವಿಧರು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ತ್ರೇತೆಯಲ್ಲಿ ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಅವರ ಸೇವಾ ಕೈಂಕರ್ಯವನ್ನು ಗಮನಿಸಿ, ಅವರು ನನ್ನೊಳ್ಳಿದ್ದಂತಹ ಶ್ರದ್ಧೆಯನ್ನು ಗಮನಿಸಿ, ಶ್ರೀರಾಮ ಸೇವಾ ದುರಂಧರರಾಗಿ ಅವರಿದ್ದಂತಹ ಪರಿಯನ್ನು ಗಮನಿಸಿ ಅವರಿಗೆ ಮಾತನ್ನ ಹೇಳಿದ್ದೆ. ನಿಮಗೆ ಯುಗ ಯುಗದಲ್ಲೂ ಕೂಡ ನಾನು ದರ್ಶನವನ್ನ ಕೊಡ್ತೇನೆ ಎನ್ನುವ ಹಾಗೆಯೇ ಅವರಿಗೆ ದರ್ಶನವನ್ನ ಈಯುವಂತಹ ಸಂದರ್ಭ ಬಂದಿದೆ. ಈಗ ಒಂದೇ ಕಲ್ಲಿಗೆ ಕೆಲವು ಹಕ್ಕಿ ಬೀಳ್ತಾರೆ. ಹೇಗೆ? ನಮ್ಮಲ್ಲಿ ಕೆಲವರಿದ್ದಾರೆ, ಅವರಿಗೆ ಸ್ವಲ್ಪ ತಲೆಗೆ ಹೆಚ್ಚಾಗಿದೆ, ಅವರಿಗೆ ಬುದ್ಧಿಯನ್ನು ಕಲಿಸಬೇಕು. ಮೊದಲಾಗಿ ನಮ್ಮ ಗರುಡ, ಅವ ದೇವರನ್ನು ಹೊರ್ತೇನೆ, ದೇವರನ್ನು ಹೊರುವವ ನಾನು ಅಂತ ಬಹಳ ಮಾತಾಡ್ತಾನೆ. ಇಲ್ಲಿವರೆಗೆ ಆದದ್ದಂತಹ ಜಯಗಳಿಗೆ ಅವನೇ ಕಾರಣ, ಅವನೇ ವಿಜಯ ಶಿಲ್ಪಿ ಅಂತ ಬರ್ಕೊಂಡಿದ್ದಾನೆ. ಇನ್ನೊಬ್ಬ ಇದ್ದಾನೆ, ಅಯ್ಯೋ ದೇವ್ರೆ ನಮ್ಮಣ್ಣ ಬಹಳ ಬಹಳ ಬುದ್ಧಿವಂತ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಒಮ್ಮೊಮ್ಮೆ ಅವನಿಗೆ, ಆದರೂ ತೊಂದರೆ ಇಲ್ಲ.
ದೂರದಲ್ಲಿ ನಿಂತು ಏನೂ ಅರಿಯದವನಂತೆ ನಟಿಸ್ತಾ ಮತ್ತೊಮ್ಮೆ ಒಂದು ಒಳ್ಳೆಯ ಸಂದೇಶಕ್ಕಾಗಿ ಕಾಯ್ತಾ ಇರ್ತೇನೆ. ಗರುಡನನ್ನೇ ಬರ ಹೇಳ್ತೇನೆ. ಗರುಡ, ಗರುಡನನ್ನ ಕರೆದಿದ್ದೀರಾ? ಅಲ್ಲ, ಈ ದೊಡ್ಡ ದೊಡ್ಡವರಿಂದ ಎಲ್ಲ ಕೆಲಸಗಳು ಆಗುವುದಿಲ್ಲ. ಹೌದು. ಹಾಗಾಗಿ ನಿಮ್ಮ ಬಳಿಗೆ ನೇರವಾಗಿ ಬರ್ಲಿಕ್ಕಾಗದವರು ನಮ್ಮ ಹತ್ರನೇ ಬಂದು ಕೆಲಸ ಮಾಡಿಸಿಕೊಂಡು ಹೋಗು. ಅದು ಮೊನ್ನೆ ಒಂದು ವಾರ್ತೆ ಗೊತ್ತಾಯ್ತು ನನಗೆ. ಇಷ್ಟು ಗಡಿಬಿಡಿಯಲ್ಲಿರುವಾಗ ಗರುಡ ಬಾ ಅಂತ ಕರೆದಿದ್ರಲ್ಲ, ಏನು ಸ್ವಾಮಿ ಉದ್ದೇಶ? ಗರುಡ, ಒಂದು ವಿಚಾರವಿದೆ. ಏನು ಗೊತ್ತೇ? ಏನು? ನಮ್ಮದಾದಂತಹ ವನದಲ್ಲಿ 2 ಮಂಗಗಳ ಕಾಟ ಆಗಿದೆ ಅಂತೆ. ವನಪಾಲಕರೆಲ್ಲ ಬಂದು ದೂರು ಕೊಟ್ಟದ್ದು ನೋಡು. ಏನಂದ್ರೆ 2 ಮಂಗಗಳು ಬಂದು ಹಾಳು ಮಾಡಿವೆ ಅಂತ. ಈಗ ವಿಚಾರ ಇರುವುದು ಅಲ್ಲಿ ಅಲ್ಲ ಗರುಡ. ಈಗ ನನಗೆ ನಿನ್ನ ಮೇಲೆ ನಂಬಿಕೆ ಏನಂದ್ರೆ, ಅಲ್ಲ ಸ್ವಾಮಿ, ನಂಬಿಕೆಗಿಂತಲೂ ನನ್ನ ಜೊತೆಯಲ್ಲಿ ಹಲವಾರು ಸಮಯದಿಂದ ತಿರುಗಾಟ ಮಾಡಿದವರು ನೀವು. ಈ ಬಾರಿ ಒಂದು ದೊಡ್ಡ ಪಾತ್ರ ಕೊಟ್ಟು ಇಷ್ಟು ಚಿಕ್ಕ ಕೆಲಸ ಕೊಡೋಣ ಸ್ವಾಮಿ, ಅದು ಕೂಡ ಮಂಗಳನ್ನ ಓಡಿಸೋದಕ್ಕೆ. ಏನಿದು ಸ್ವಾಮಿ, ಏನಿದು? ಆ ಏನಿದು ಸ್ವಾಮಿ, ಏನಿದು? ಏನಿದು ಸ್ವಾಮಿ, ಏನಿದು? ಹೀನ ಕಾರ್ಯವ ಕೈಯಾಲೊರೆವರ ನೀರೇ, ಹೀನ ಕಾರ್ಯವ, ಹೀನ ಕಾರ್ಯವ, ಹೀನ ಕಾರ್ಯವ, ಹೀನ ಕಾರ್ಯವ. ಹೀನ ಕಾರ್ಯವ ಕೈಯಾಲೊರೆವರ ನೀರೇ ಸ್ವಾಮಿ, ಏನಿದು ಸ್ವಾಮಿ, ಏನಿದು? ಏನಿದು? ಮಂಗಗಳನ್ನು ಓಡಿಸ್ಲಿಕ್ಕೆ ಹೇಳಿ ತಪ್ಪಾಯ್ತಾ? ನಿನ್ನ ಎಲ್ಲೆಲ್ಲೋ ಸಾಧನೆ ಮಾಡುವಾಗೆಲ್ಲ ನಿನ್ನ ಜೊತೆ ಇದ್ದವನು ಈ ಗರುಡ. ಹೌದಪ್ಪ, ನಿನಗೂ ಕೂಡ ಗೊತ್ತಿದೆ. ಇನ್ನೊಂದು ವಿಚಾರ ಉಂಟು. ನೀನು ಬಹಳ ಕಡೆ ಹೇಳ್ಕೊಂಡು ಬಂದಿದ್ಯಂತೆ. ಅಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿದಾಗ ವಿಜಯಶಾಲಿ ಮಾಡಿದ್ದು ನಾನೇ, ಆದ್ರೆ ಕೆಲವರಿಗೆಲ್ಲ ನೆನಪೇ ಇರುವುದಿಲ್ಲ. ಯಾಕೆ ಅಂದ್ರೆ
ಮೇಲೆ ರಥದಲ್ಲಿ ಕೂತ ದೇವರ ನೆನಪಿರ್ತದಲ್ಲ, ರಥ ಎಳೆಯೋರ ನೆನಪು ಯಾರಿಗೆ ಇರುವುದಿಲ್ಲ ಅಂತ ಕೇಳಿದ್ರು ನಾನು. ಈ ಕೆಲವೊಂದು ಸಲ ಹೆಸರು ಮಾಡಿದವರೇ ಹೆಸರು ಮಾಡೋದು, ಹಿಂದುಗಡೆ ನಿಂತವರಿಗೆ ಯಾವುದೇ ಹೆಸರು ಬರುದಿಲ್ಲ. ಅದಕ್ಕೆ ಬೇಕಾಗಿ ಕೆಲವು ಪಕ್ಷದಲ್ಲಿ ನನ್ನ ಸ್ಥಿತಿ ಕೂಡ ಹಾಗೆ ಆಗಿದೆ. ಅಲ್ಲ, ಅದಕ್ಕೆ ಬೇಕಾದ್ರೆ ಆದ್ರೆ ಇವರಿಗೆ ಗೊತ್ತಿಲ್ಲ, ಅದು ನಿನಗೆ ಗೊತ್ತಿದೆ ಕೃಷ್ಣ. ಅಲ್ಲ, ನನಗೆ ನಿನ್ನ ಗೊತ್ತಿದೆ ಜೊತೆ ಯಾವೆಲ್ಲ ಸಾಧನೆಗೆ ನಿನ್ನ ಜೊತೆಯಾಗಿ ಸಾಥಿಯಾಗಿದ್ದೆ ಅಂತ ಹೇಳಿ. ಇಂತಹ ನನಗೆ ಮಂಗಗಳನ್ನ ಓಡಿಸುವ ಕೆಲಸ. ಅಲ್ಲ, ಒಂದು ವಿಚಾರ ಇದೆ. ನಾನು ಯಾಕೆ ಈ ಪ್ರಶ್ನೆ ಬಂತು ಗೊತ್ತೇವೆ? ಇಲ್ಲದ್ರೆ ನಿನಗೆ ಈ ಚಿಕ್ಕ ಪುಟ್ಟ ಕೆಲಸ ಎಲ್ಲ ನಾನು ಹೇಳೋದೇ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ನೀನು ನಿನ್ನ ಕೆಲಸದಲ್ಲಿ ಬಹಳಷ್ಟು ತೊಡಗಿಕೊಂಡಿದ್ಯಾ. ಬರುವವರು ಹೋಗುವವರನ್ನ ಮಾತಾಡಿಸೋದು ಅದರಲ್ಲೇ ನೀನ್ ಇರ್ತೀಯ. ನಮ್ಮಲ್ಲಿಗೆ ಯಾರಾದ್ರೂ ಬಂದ್ರು ಅಂತ ಆದ್ರೆ ಸಾಕು, ಮೊದಲು ನಿನ್ನನ್ನೇ ನೋಡ್ಬೇಕು ಅಂತ ನೀನು ಹೇಳ್ತಾ ಇದ್ದೀಯ. ಅಷ್ಟರ ಮಟ್ಟಿಗೆ ನಮ್ಮ ಪ್ರಸಿದ್ಧಿ ಬೆಳೀತಾ ಇದೆ. ಅಲ್ಲಲ್ಲ, ಅದನ್ನೆಲ್ಲ ಹೇಳ್ತಾ ಇದ್ದೀಯಂತೆ. ನಾನೇ ದೇವರನ್ನು ಹೊತ್ತುಕೊಂಡು ಹೋಗುವವ, ನೀವು ದೇವರ ಹತ್ರ ಏನು ಕೇಳ್ತೀರಿ, ನನ್ನ ಹತ್ರ ಕೇಳಿ, ನಾನು ಅನುಗ್ರಹ ಮಾಡಿ. ಅಲ್ಲ, ಹೇಳಿದ ನನ್ನ ವಿಚಾರ ಅಲ್ಲ, ಕೆಲವೊಬ್ರು ಬರುವಾಗ ನಮ್ಮ ಅನುಗ್ರಹದಲ್ಲೇ ಹೋದ್ರೆ ಅದು ಒಳ್ಳೆ ವಿಚಾರ. ಹಾಗಿದ್ದ ಮಾತ್ರಕ್ಕೆ ಇವತ್ತು ನಮ್ಮ ವನಕ್ಕೆ ಮಂಗಗಳು ದಾಳಿಯನ್ನು ಮಾಡಿದ್ದಾವೆ ಅಂತ ಆಗುವಾಗ ನಾನು ಯೋಚನೆ ಮಾಡಿದ್ದು ಹೇಗೆ ಗೊತ್ತು? ನಮ್ಮ ವನವನ್ನೇ ಹಾಳು ಮಾಡಿದ ಮಂಗಗಳಿಗೆ ಬಲ ಎಷ್ಟಿರಬಹುದು ಅಂತ ಯೋಚನೆ ಮಾಡಿದೆ. ನಮ್ಮ ವನಪಾಲಕರಿಗೆ ಬಿದ್ದ ಪೆಟ್ಟು ನೋಡಿದ್ಯೋ? ಕೆಲವರೆಲ್ಲ 8 ದಿನ ಎಣ್ಣೆ ಸ್ನಾನ ಮಾಡಬೇಕು, ಹಾಗಾಗಿ ಹೋಗಿದ್ದಾರೆ. ಹಾಗಿದ್ರೆ ನಾನು ಯಾರನ್ನ ಕಳಿಸ್ಲಿ? ಅಲ್ಲ, ಈಗ ನೀನು ಹೋಗುದಿಲ್ಲ ಅಂತ ಆದ್ರೆ ನೀವು ಹೇಳಿದ್ರೆ ಬಲರಾಮ ಹೋಗ್ಬೇಕು. ನೀವು ಇಬ್ಬರು ಅಲ್ಲದಿದ್ರೆ ಗರುಡ ಹೋಗ್ಬೇಕು. ಅಲ್ಲಲ್ಲ, ಅದೊಂದು ನನ್ನ ಸ್ಥಾನವು ಅಲ್ಲಿಗೆ ಬಂತು ಅಂತಾಯ್ತು. ಇನ್ನೊಂದು ಹೇಳ್ತಾ ಇದೆಯಲ್ಲ ನೀನು, ನಿನ್ನ ರೆಕ್ಕೆಯಲ್ಲಿ ಆ ಬಲ ಇದೆ, ಮತ್ತೆ ಕೊಕ್ಕು ಉಗುರು ಅದೆಲ್ಲ ಕತೆ ಯಾವ ಕೂಡ ಗೊತ್ತಿದೆ ದೇವರೇ. ಈ ರೆಕ್ಕೆಯಲ್ಲಿ ಎಷ್ಟು ಜನರನ್ನ ಹೊಡೆದು ಉರುಳಿಸಿದ್ದೇನೆ. ಮತ್ತೆ ಈ ಕೊಕ್ಕನ್ನ ಉಪಯೋಗಿಸಲಿಲ್ಲ, ತನಕ ಉಪಯೋಗಿಸಲೇ ಇಲ್ಲ, ಅವಕಾಶವೇ ಬರಲಿಲ್ಲ. ಅಷ್ಟರ ಮಟ್ಟಿಗೆ ನಾನು ರೆಕ್ಕೆನೇ ಕೆಲಸ ಮಾಡಿದೆ. ಓಹೋ, ಇಂತಹ ನನಗೆ ಉಗುರು ಕೆಲವರಿಗೆಲ್ಲ ಪರಿಚಯ 3 ದಿವಸ ಹಚ್ಚಿದವರು ತುಂಬಾ ಜನ ಗಾಯಗೊಂಡವರಿದ್ದಾರೆ. ಹಾಗಿದ್ದು ಇಂತಹ ಪರಾಕ್ರಮಿ ನೀನು ಹೀಗಿರುವಾಗ ಅಂತಹ ಮಂಗಳೊಡನೆ ಹೋರಾಟ ಮಾಡುವುದಕ್ಕೆ ನೀನಲ್ಲದಿದ್ರೆ ನಾನು ಅಥವಾ ನನ್ನ ಅಣ್ಣ ಹೋಗಬೇಕು ಅಂತ ಇರುವಾಗ ನೀನು ಹೋಗ್ತೀಯಾ ಇಲ್ವಾ ಅನ್ನುವಂತ ಪ್ರಶ್ನೆ. ಅಲ್ಲ, ನೀವು ಇಲ್ಲದಿದ್ರೆ ನಿಮ್ಮ ಅಣ್ಣ, ಇಬ್ರು ಅಲ್ಲದಿದ್ರೆ ನಾನು ಅಂತಾದ್ರೆ ನಾನು ಕೂಡ ನಿಮ್ಮಷ್ಟೇ ಸಮರ್ಥ ಅಂತ ಆಯ್ತು. ಹಾಗಾಗಿ ನೀವು ಹೇಳಿದ ಎಲ್ಲ ಕೆಲಸವನ್ನ ಮಾಡಿದ ನಾನು ಹೋಗುದಕ್ಕೆ ಒಪ್ಪಿಕೊಂಡಿದ್ದೇನೆ. ಅಪ್ಪಣೆ ಕೊಡಿ. ಜಯಶಾಲಿಯಾಗಿ ಬಾ, ಜಯಶಾಲಿಯಾಗಿ ಬಾ. ಇಲ್ಲೊಂದು ಆಗಲಿ, ಒಂದು ಚಿಕ್ಕ ಒಂದು ವಿಚಾರವನ್ನ ಈತನ ತಲೆಗೆ ಅರುಹಿ ಈತನ ಅಹಂಕಾರಕ್ಕೆ ಮತ್ತರಿಯುವಂತಹ ಸರಿಯಾದ ಅವಕಾಶವನ್ನ ಸೃಷ್ಟಿಸಿಕೊಟ್ಟಿದ್ದೇನೆ. ಕೇವಲ ಮಂಗಗಳು ಅನ್ನುವಂತಹ ಕುಚೇಷ್ಟೆ ಮಂಗಗಳಲ್ಲಿಲ್ಲದಿದ್ರು ಈತನಲ್ಲಿ ಇದೆ ಅಂತ ಆದ್ರೆ ಈತನಿಗೆ ಅಡರಿದಂತಹ ಅಹಂಕಾರ ಅದು ನಖಶಿಕಾಂತವಾಗಿ ಉರಿದು ಮತ್ತೊಮ್ಮೆ ಪಾತಾಳವನ್ನ ಸೇರಬೇಕು. ಮನುಷ್ಯನನ್ನ ಕೊಲ್ಲುವಂತಹ ಏನು ಅಹಂಕಾರ ಇದೆ ಅದು ಯಾವತ್ತಿಗೂ ಕೂಡ ಇರಕೂಡದು. ದೈವ ಸಾನ್ನಿಧ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬನು ಕೂಡ ದೈವ ಸೇವಕನಾಗಿರಬೇಕೇ ವಿನಃ ಅಹಂಕಾರಿಯಾಗಿದ್ರೆ ಬೇರೆಯವರಿಗೆ ಪಾತ್ರವನ್ನು ಕಲಿಸಿಕೊಡುವುದಕ್ಕೆ ಕಷ್ಟ ಆಗುತ್ತದೆ. ನೋಡ್ತೇನೆ ಹೇಗಾಗ್ತದೆ ಮುಂದಿನ
ಎಷ್ಟು ಒಳ್ಳೆ ಉದ್ಯಾನವನ ಇತ್ತು, ಹೌದು, ಎಲ್ಲವನ್ನ ಹಾಳು ಮಾಡಿ ಬಿಟ್ರಲ್ಲ. ನಾವೇ ಎಲ್ಲಿಂದ ಬಂದದ್ದು? ಏನು ಕಾರಣ? ಉದ್ಯಾನವನವನ್ನ
ದೇವರೇ ದಂಡ. ಅದರ ಈ ಬಲರಾಮ ಕೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪಿದ್ದಲ್ಲ. ನನಗೆ ಬೇರೆ ಯಾರೂ ತಲೆನೋವಿಲ್ಲ. ನನ್ನ ತಮ್ಮ ಕೃಷ್ಣನಂತೆ ದಿನ ಏನಾದರೂ ಒಂದು ರಗಳೆ ಇದ್ದೇ ಇರ್ತದೆ. ಅದಕ್ಕೆ ಹೇಳೋದು, ಅವ ಅಲ್ಲಲ್ಲಿ ಎಲ್ಲೆಲ್ಲೆಲ್ಲೋ ತಿರುಗಾಟ ಮಾಡಿಕೊಂಡಿರ್ತಾನೆ. ನಾವು ಕಷ್ಟಪಟ್ಟು ಇಲ್ಲಿ ಕುಳಿತು ಕೆಲಸ ಮಾಡೋದು. ತಿರುಗಾಟ ಮಾಡಿದವನು ಅವನಿಗೆ ಒಳ್ಳೆಯ ಹೆಸರು, ದೇವರು 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 ಅಂತ. ಅಲ್ಲಪ್ಪ, ನನಗೊಂದು ಸಮಾಧಾನ ಇದೆ. ಅವ ದೇವ ಅಂತ ಎಲ್ಲ ಕೊಂಡಾಡ್ತಾ ಇರ್ತಾರೆ ಭಕ್ತರು. ಆದರೆ ಅವ ಒಂದು ನಮಸ್ಕಾರ ಮಾಡೋದು, ಕಾಲಿಗೆ ಅಡ್ಡ ಬೀಳೋದು ಯಾರದ್ದು? ನನಗೆ ಅಲ್ಲವೇ? ನಿಜವಾಗಿಯೂ ದೇವರ ದೇವ ಬಂದಂಥ ಹಾಡನ್ನು ನೀವು ಬಲರಾಮನಿಗೆ ಹಾಡಬೇಕಿತ್ತು. ಅದರಲ್ಲೂ ರಾಜಕೀಯ. ಯಾಕಂದರೆ ಹೆಸರು ನೋಡಿದರೆ ಆಗುದಿಲ್ಲ. ನನ್ನ ಹೆಸರು ಎಲ್ಲಿಯಾದರೂ ಅಂದರೆ, ಯಾಕಂದರೆ ಅಷ್ಟು ಹೊಟ್ಟೆವ್ರಿ. ಇದು ರಾಜಕೀಯ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಇದು ಹಬ್ಬಿದೆ. ಅಂತ ಹೇಳ್ತಾರೆ ಬಲರಾಮ ಮುದುಕಿಯ ಘಟ್ಟ ಅಂತ. ಅಲ್ಲ, ಅವರು ಯುಗ ಯುಗದಿಂದ ನನಗಾಗಿ ಕಾದಿದ್ದರು. ಮತ್ತೊಂದು, ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೋ ಅವರನ್ನೇ ನಾವು ವರಿಸಬೇಕು, ನಾವು ಪ್ರೀತಿ ಮಾಡಿದವರನ್ನಲ್ಲ. ಮತ್ತೊಂದು, ಒಂದು ಪ್ರಾಯಕ್ಕಿಂತ ಹಿರಿಯರನ್ನು ಮದುವೆ ಆದರೆ ನಮಗೆ ತುಂಬ ಸುಲಭ ಎಲ್ಲ ಕೆಲಸ. ಇರಲಿ, ಎಂದಿನಂತೆ ಇನ್ನೂ ಕೂಡ ಸೂರ್ಯನು ತನ್ನ ಅರುಣೋದಯ, ಕಿರಣೋದಯ, ರಥೋದಯ, ಹೈಮೋದಯ, ಸೂರ್ಯೋದಯ ಎಂಬ ಪಂಚ ಉದಯಗಳಿಂದ ಜನಮಾದ್ರಿಯನ್ನು ಏರುವುದಕ್ಕೆ ಮುಂಚಿತವಾಗಿಯೇ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿ, ಇಷ್ಟ ದೇವರನ್ನು ಪ್ರಾರ್ಥಿಸಿ, ಗುರು ಹಿರಿಯರನ್ನು ನಮಿಸಿ, ಸಕಲ ಆಪ್ತೇಷ್ಟವರು ಮಂತ್ರಿಮಂಡಲದಿಂದ ಒಳಗೂಡಿಕೊಂಡು ಈ ಘನಸಭೆಗೆ ಒಟ್ಟೋಲಗವನ್ನು ಕೊಟ್ಟಿದ್ದೇನೆ. ಒಟ್ಟೋಲಗದ ವೈಭವವಾದ ಎಂಥದ್ದು? ಉದಯ ಕಾಲದಲ್ಲಿ ಗಾಯಕರು ಉದಯ ರಾಗವನ್ನು ಹಾಡಿದ್ದಾರೆ, ಉದಯ ವಾಣಿಯನ್ನು ಆಲಿಸಿದ್ದಾಯಿತು. ಈ ಬಲರಾಮನ ಸಾಹಸಗಾಥೆಯ ವಿಶ್ವವಾಣಿಯನ್ನಾಗಿಸಿದಂಥ ಕೀರ್ತಿಯನ್ನು ವಂದಿ ಮಾಗದರು ವಿಜಯವಾಣಿಯನ್ನು, ಚೈತ್ರ ಯಾತ್ರೆಯನ್ನು ಹಾಡಿ ಮಾಡ್ತಾ ಇದ್ದಾರೆ. ಈಗ ಪ್ರಜೆಗಳ ಕಷ್ಟವನ್ನು ಆಲಿಸುವಂತಹ ಸಮಯ. ಪ್ರಜಾವಾಣಿಯನ್ನು ಆಲಿಸಬೇಕಾಗಿದೆ. ಯಾರದು ಯಾರದು? ನಮ್ಮ ಧ್ವನಿಯನ್ನು ಒಳಗಿಸುವಂತಹ ಕೆಲಸ ಷಡ್ಯಂತ್ರವಾಗಿ ಇಲ್ಲಿ ನಡೆದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಳಕು ಸಹ ತಗ್ತದೆ. ಎಲ್ಲೋ ನೋಡ್ದಾಗಿದೆ ಅಲ್ಲ. ಓ, ಕೃಷ್ಣನ ವಾಹನ ಗರುಡ ವಾಹನ. ಬರುವಾಗಲೇ ಎಲ್ಲೋ ಬುದ್ಧಿ ಬಂದಿಯೋ ಅಥವಾ ನೀನಾಗಿ ಹೋಗಿ ಕೂತಿದೆಯೋ? ಎಲ್ಲ ನುಚ್ಚು ಗುಚ್ಚಾಗಿದೆ. ಏನು ಅಪಘಾತವೋ ಅಪರಾಧವೋ? ಏನು ಗರುಡ, ಏನಿದು? ಹೌದು ಸ್ವಾಮಿ, ನಾವು ಕೃಷ್ಣ ಪಕ್ಷದವರೇ. ಆದರೆ ಈಗ ಸಮ್ಮಿಶ್ರ ಅಲ್ವಾ? ಒಮ್ಮೊಮ್ಮೆ ಕೃಷ್ಣ ಪಕ್ಷ ಸಹ ಬೇಕು, ಒಮ್ಮೊಮ್ಮೆ ಬಲರಾಮನ ಪಕ್ಷ ಸಹ ಬೇಕು. ಅವರು ಒಂದೇ ಪಕ್ಷವನ್ನು ನಂಬಿ ಕೂತ್ರೆ ಸ್ವಲ್ಪ ಕಷ್ಟ ಉಂಟು ಸ್ವಾಮಿ. ಕೈ ಕೊಡ್ತಾರೆ, ನೋಡಿದ್ರಲ್ಲ. ಮತ್ತೆ ಈ ಕಡೆ ಬಂದ ಕಥೆ ವಿಷಯ ಏನು ಸಮಾಚಾರ ಹೇಳಿ ಮುಂದುವರಿಸಿ. ನಮ್ಮ ಮನಕ್ಕೆ ಕಪಿಗಳು ಬಂದಿತ್ತು ದೊರೆಗಳೇ. ಮಂಗಗಳು? ಹೌದು, ಮಂಗಗಳು ಬರ್ತವೆ. ತುಂಬ ಮಂಗಳಿದೆ. ಹಾಗಾಗಿ ಕೃಷ್ಣದೇವರು ಕಪಿಗಳನ್ನು ಓಡಿಸುವುದಕ್ಕೆ ಹೇಳಿದ್ರು. ಹಾಗಾಗಿ ನಾನು ಹೊಲಕ್ಕೆ ಹೋಗಿ ಕಪಿಗಳನ್ನು ಪ್ರಶ್ನೆ ಮಾಡಿದಾಗ ಯಾರು ಅಂತ ಕೇಳಿದ್ರು. ಹೇಳ್ಬೇಕಿತ್ತು ದೊಡ್ಡವರು ಜನ ಅಂತ. ನಾನು ಮೊದಲಿಗೆ ನನಗೆ ದೊಡ್ಡವರ ಹೆಸರು ಹೇಳಿ ಬದುಕೋದು ಅಭ್ಯಾಸ ಸ್ವಲ್ಪ ಕಮ್ಮಿ. ಹಾಗೆ ನಾನು ಮೊದಲಿಗೆ ನಾನು ಗರುಡ ಅಂತ ಹೇಳಿದೆ. ನಿನ್ನ ಹೆಸರಿನ ನಂಬಿಕೆ ಜಾಸ್ತಿ. ಗರುಡ ಅಂತ ಹೇಳಿದ ಕೂಡಲೇ ತಗೊಳ್ಳಿ ಎಡನಾಡು ಬಿತ್ತು. ಏನು ಬಣ್ಣ? ಅಲ್ಲ ಸ್ವಾಮಿ, ಎಡನಾಡು ಪೆಟ್ಟು ಕೊಟ್ಟು. ಓಹೋ, ಮಂಗನ ಕೈಯಲ್ಲೂ ಪೆಟ್ಟು ಮಾರ. ನನ್ನ ಮರ್ಯಾದೆ ತೆಗ್ದಿ. ಇನ್ನು ದೊಡ್ಡವರ ಹೆಸರು ಹೇಳಿ ಬದುಕಲಿಕ್ಕೆ ಆಗ್ತದ ಅಂತೇಳಿ ನಾನು ಕೃಷ್ಣನ ಜನ ಅಂತ ಹೇಳಿದೆ. ಸಾರಿ ಬೀಳ್ಬೇಕು. ಕೃಷ್ಣನ ಹೆಸರು ಹೇಳಿದ್ರೆ ಬಿಡ್ತಾರ ಸ್ವಾಮಿ? ಅವನಿಗೆ ಎಷ್ಟು ವಿರೋಧಿಗಳು. ನನಗೆ ತಲೆನೋವಾಗಿದೆ. ಬಿತ್ತಿರ್ಬೇಕಲ್ವಾ? ಕೃಷ್ಣನ ಹೆಸರು ಹೇಳಿದ ತಕ್ಷಣ ಮತ್ತೆ ಏನು ಪೆಟ್ಟು ಕೊಟ್ಟರು. ನನ್ನ ಹೆಸರು ಹೇಳ್ಬೇಕಿತ್ತು ಬಲರಾಮನ ಜನ. ನಾನು ಅದನ್ನೇ ಹೇಳಿದ್ದು. ನಾನು ಬಲರಾಮನ ಜನ ಅಂತ ಹೇಳಿದ್ದು ನನಗೆ ಗೊತ್ತುಂಟು. ಆಮೇಲೆ ಒಂದು ಪೆಟ್ಟು ಬಿದ್ದಿದೆ. ಓಡಿ ಹೋಗ್ಲಿಲ್ವಾ? ಅದು ಎಲ್ಲಿಂದ ಬಿದ್ದಿದೆ ಅಂತ ಗೊತ್ತಿಲ್ಲ.
ವಿಶ್ರಾಂತಿಯನ್ನು ಪಡೆದು ಎಣ್ಣೆ ಹೌದೌದು ಕೈಗೆ ನೋವಿಗೆ ಎಣ್ಣೆ ಹಾಕಿದ್ದೆಲ್ಲ ಉಳಿದಿದೆ ದಸರದ್ದು ಮಾಡಿ ಈ ಬೇಕಾದ್ರೆ ಸ್ವಲ್ಪ ತಗೋ ಹೇಳ್ತಾರೆ ಬಲರಾಮನಿಗೆ ಸಂಜೆ ಹೊತ್ತು ಸ್ವಲ್ಪ ಎಣ್ಣೆ ತೆಗೆದುವ ಅಭ್ಯಾಸ ಉಂಟು ಅಂತ. ಹೌದಪ್ಪ. ಹಾಗೆ ನಿಮ್ಗೇನಾದ್ರೂ ಉಂಟಾ ಅಂತ ಅದಕ್ಕೆ ಕಾಯಿರಿ ಆಡುಗಳ ಕೆಲಸವೇ ಅಷ್ಟು. ಹೌದಪ್ಪ, ದಿನ ಇಡೀ ರಾಜ್ಯಭಾರ ಎಲ್ಲ ತಲೆನೋವು ಇರ್ತದೆ. ಸಂಜೆ ಹೊತ್ತಿಗೆ ಸ್ವಲ್ಪ ವಿಶ್ರಾಂತಿಗೋಸ್ಕರ ಮಧುರ ಪೇಯವೋ ಮಧುರ ಪಾನವೋ ಇತ್ಯಾದಿ ಕಸರತ್ತುಗಳನ್ನು ಮಾಡಿ ಆಯಾಸ ನೀಗಿಸಿಕೊಳ್ಳಲು ಸ್ವಲ್ಪ ಎಣ್ಣೆಯನ್ನು ಮೇಕೆಗೆ ಹಾಕುವ ಅಭ್ಯಾಸ ಇದೆ. ಅದನ್ನೇ ಯಾರು ಈ ಅಪಪ್ರಚಾರ ಮಾಡಲಿಕ್ಕೆ ಸ್ವಲ್ಪ ಪ್ರಚಾರದಲ್ಲಿದ್ದವರ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ಜನ ಬೇಕಾಗಿಲ್ಲ. ಆಗಿರುವಾಗ ಅಂಥ ಅಪಪ್ರಚಾರ ಇದ್ದೇ ಇರ್ತದೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸಬೇಡ. ನಿನಗೆ ಪೆಟ್ಟಾಗಿದೆ ಅಲ್ವಾ, ನಿಮ್ಮ ಅಣ್ಣನ ಕೈಲಿ ಪೆಟ್ಟು ತಿಂದು ಬಂದಿಯಲ್ವಾ, ನೀನು ಹೋಗಿ ನಿನಗೆ ಎಲ್ಲ ವ್ಯವಸ್ಥೆ ಮಾಡುವ. ಆಯ್ತು, ಏನು ಮಾಡೋದು? ಇವನಿಗೆ ಕಾಲು ನೆಲಕ್ಕೆ ಊರ್ತಾ ಇರಲಿಲ್ಲ, ಗಾಳಿಯಲ್ಲಿ ಹಾರಾಡ್ತಿದ್ದ. ನನ್ನನ್ನು ನೋಡುವಾಗ ಆರೆ ನೋಟದಿಂದ ನೋಡ್ತಾ ಇದ್ದ. ಹೌದಪ್ಪ, ನಮ್ಮ ಜನಕ್ಕೆ ನಾವೇ ಹೊಡೆಯೋದು ಎಷ್ಟು ಸರಿ, ಯಾರಾದರೂ ಹೊಡಿಲೇಬೇಕಿತ್ತು. ಆದರೆ ನನ್ನ ಹೆಸರು ಹೇಳಿದ ಮೇಲೂ ಹೊಟ್ಟಿದ್ದಾರೆ ಅಂತಾದರೆ ಅವರನ್ನು ಬಿಡ್ಲಿಕ್ಕೆ